ಸ್ವಾತಂತ್ರ್ಯೋತ್ಸವ, ಗಣರಾಜ್ಯೋತ್ಸವ ಸೇರಿದಂತೆ ಕ್ರೀಡಾ ಚಟುವಟಿಕೆ, ಸಾಂಸ್ಕೃತಿಕ ಚಟುವಟಿಕೆ ನಡೆಯುತ್ತಿದ್ದ ಬೀಡಿನಗುಡ್ಡೆ ಬಯಲು ರಂಗಮಂದಿರ ಪಾಲು ಬೀಳುವಂತ ಸಾಗಿದೆ. ನಿರ್ವಹಣೆ ಇಲ್ಲದೆ ಸೊರಗಿ ಹೋಗಿದೆ. ಬೀಡಿನಗುಡ್ಡೆಯಲ್ಲಿ ಸುಸಜ್ಜಿತವಾದ ಮಹಾತ್ಮ ಗಾಂಧಿ ಬಯಲು ರಂಗಮಂದಿರ ನಿರ್ಮಾಣಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಲಾಗಿದೆ. ನಗರಾಭಿವೃದ್ಧಿ ಪ್ರಾಧಿಕಾರದ ಮೂಲಕ ಕಾಮಗಾರಿ ನಡೆದಿದ್ದು, ಶಾಸಕ ಪ್ರಮೋದ್ ಮಧ್ವರಾಜ್ ಅವರ ಮುತುವರ್ಜಿಯಲ್ಲಿ ಎಲ್ಲರಿಗೂ ಅನುಕೂಲವಾಗಲಿ ಎಂಬ ಕಾರಣಕ್ಕೆ ಇಲ್ಲಿ ಬೀಡಿನಗುಡ್ಡೆ ಬಯಲು ರಂಗಮಂದಿರ ನಿರ್ಮಾಣ ಮಾಡಲಾಗಿತ್ತು. ಗಣರಾಜ್ಯೋತ್ಸವ ಹಾಗೂ ಸ್ವಾತಂತ್ರ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇತ್ತು. ಅದರ ಜೊತೆಗೆ ಕ್ರಿಕೆಟ್ ಆಟಕ್ಕೂ ಅವಕಾಶವನ್ನ ಕಲ್ಪಿಸಲಾಗಿತ್ತು. ಇಲ್ಲಿ ಕಲಾ ಚಟುವಟಿಕೆ ಕೂಡ ನಡೆಯುತ್ತಿದ್ದು, ಉಡುಪಿ ನಗರಸಭೆಗೆ ಆದಾಯದ ಮೂಲ ಕೂಡ ಆಗಿತ್ತು. ಆದರೆ ಇದೀಗ ಇಲ್ಲಿ ಯಾವ ಕಾರ್ಯಕ್ರಮವೂ ನಡೆಯುತ್ತಿಲ್ಲ. ಕೋವಿಡ್ ಬಳಿಕ ಇಲ್ಲಿ ಕ್ರೀಡೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತಿಲ್ಲ. ಲಾಕ್ಡೌನ್ ಸಂದರ್ಭದಲ್ಲಿ ಇಲ್ಲಿ ತರಕಾರಿ ಮಾರಲು ಅವಕಾಶವನ್ನ ನೀಡಲಾಗಿತ್ತು. ಆದರೆ ಲಾರಿಗಳ ಓಡಾಟದಿಂದ ಎದುರಿನ ಆವರಣ ಗೋಡೆ ಧ್ವಂಸವಾಗಿದೆ. ಆದರೆ ಇದುವರೆಗೆ ಯಾವುದೇ ಮರು ನಿರ್ಮಾಣ ಕಾಮಗಾರಿ ನಡೆದಿಲ್ಲ. ಗಿಡಗಂಟಿಗಳು ಬೆಳೆದಿದ್ದು ಅದನ್ನು ಸ್ವಚ್ಛಗೊಳಿಸುವ ಕಾರ್ಯ ಕೂಡ ನಡೆದಿಲ್ಲ. ಗೇಟು ಮುರಿದು ಬಿದ್ದ ಪರಿಣಾಮ ಯಾರು ಕೂಡ ಮೈದಾನ ಪ್ರವೇಶಿಸಬಹುದು. ಮಾತ್ರವಲ್ಲದೆ ಅಕ್ರಮ ಚಟುವಟಿಕೆಯ ತಾಣವಾಗಿ ಪರಿವರ್ತನೆಯಾಗುವ ಭಯ ಕೂಡ ಎದುರಾಗಿದೆ. ಆದ್ದರಿಂದ ಅಧಿಕಾರಿಗಳು ಸೂಕ್ತವಾಗಿ ಸ್ಪಂದಿಸಿ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಯಾವ ಉದ್ದೇಶಕ್ಕೆ ಅವರು ನಿರ್ಮಾಣ ಮಾಡಿದ್ದಾರೆ ಸರ್ಕಾರದವರು, ಅದಕ್ಕೆ ಈ ಬಳಕೆ ಆಗ್ತಾ ಇಲ್ಲ ಅಂತ ಹೇಳಿದರೆ, ಇಲ್ಲಿ ಯಾವುದೊಂದು ಕ್ರೀಡೆ ನಡೆಸಬೇಕಾದ್ರೆ, ಒಂದು ಆಯೋಜನೆ ಮಾಡಿಸಬೇಕಾದ್ರೆ ಅಧಿಕ ಶುಲ್ಕದ ಒಂದು ಸಮಸ್ಯೆ. ಮತ್ತು ಹಾಗೆ ಈಗ ನಡೆಯದೆ ಯಾವೊಂದು ಕಾರ್ಯಕ್ರಮಗಳು, ರಾಷ್ಟ್ರೀಯ ಹಬ್ಬಗಳು ಏನಾದರೂ ಇಲ್ಲಿ ನಡೆಯದೆ ಈಗ ಒಂದು ಹಾಳು ಬಿದ್ದು ಹೋಗಿದೆ. ಅಲ್ಲಿ ಸುತ್ತ ಅದರ ಕಾಂಪೌಂಡ್ ವಾಲ್ ಎಲ್ಲ ಬಿದ್ದು ಹೋಗಿದೆ. ಅದು ಮತ್ತು ಅದರಲ್ಲಿ ಒಳಗಡೆ ಯಾರು ಸಹ ಮುಕ್ತವಾಗಿ ಪ್ರವೇಶ ಮಾಡಬಹುದು. ಹೀಗಾಗಿ ಅಲ್ಲಿ ಕುಡುಕರು ಅಲ್ಲೆಲ್ಲ ಮಲಗುವಂಥದ್ದು ಮತ್ತು ಅಲ್ಲಿ ಬೆಂಚುಗಳೆಲ್ಲ ಈ ಗಿಡಗಂಟುಗಳು ಬೆಳೆದು ಹಾಳಾಗಿ ಹೋಗಿದೆ. ಆದಷ್ಟು ಬೇಗ ನಮ್ಮ ಜಿಲ್ಲಾಡಳಿತ ಇದರ ಬಗ್ಗೆ ಒಂದು ಗಮನ ಹರಿಸಬೇಕಾಗಿದೆ. ಮತ್ತು ಈ ಕಲಾವಿದರುಗಳಿಗೆ ಮತ್ತು ಕ್ರೀಡಾ ಆಯೋಜಕರಿಗೆ ಇವರಿಗೊಂದು ಸುಲಭವಾಗಿ ದೊರಕಿಸುವಂಥ ವ್ಯವಸ್ಥೆಯನ್ನು ನಮ್ಮ ಜಿಲ್ಲಾಡಳಿತ ಮಾಡಬೇಕು.